ತುಳುನಾಡನ್ನ ಆಳಿದ ಬಲಿ ಚಕ್ರವರ್ತಿಯನ್ನ ಆಹ್ವಾನಿಸುವ ಹಬ್ಬವಾಗಿ ಕರಾವಳಿಯಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಬಲೀಂದ್ರನಿಗಾಗಿ ಮನೆ ಬಾಗಿಲಿಗೆ ಹಾಗೂ ದಾರಿಯುದ್ದಕ್ಕೂ ಕೂಡ ದೀಪಗಳನ್ನು ಜೋಡಿಸುವ ತುಳುವರು ದೀಪಾವಳಿಯಂದು ಬಲೀಂದ್ರ ಮರವನ್ನ ನೆಡುವುದು ಇಲ್ಲಿ ಬೆಳೆದು ಬಂದಂತಹ ಒಂದು ಸಂಪ್ರದಾಯ. ರಾಕ್ಷಸ ವಂಶಕ್ಕೆ ಸೇರಿದಂತಹ ಬಲಿ ಚಕ್ರವರ್ತಿ ತುಳುನಾಡಿನಲ್ಲಿ ಆಳುತ್ತಿದ್ದ ಸಂದರ್ಭದಲ್ಲಿ ಪ್ರಜೆಗಳನ್ನ ತಮ್ಮ ಮಕ್ಕಳಂತೆ ನೋಡಿಕೊಳ್ತಾ ಇದ್ದ. ಇದೇ ಸಂದರ್ಭ ದೇವಲೋಕದಲ್ಲಿ ದೇವೇಂದ್ರನ ಸ್ಥಾನವನ್ನ ಪಡೆಯುವ ಮಾರ್ಗವಾಗಿ 99 ಯಜ್ಞಗಳನ್ನು ಕೂಡ ಪೂರೈಸಿದ್ದ. ಇದರಿಂದ ಅಸೂಯೆಗೊಂಡ ದೇವೇಂದ್ರ ವಿಷ್ಣುವಿನಲ್ಲಿ ತನ್ನ ಕಷ್ಟವನ್ನ ಆರೋಹಿದಾಗ ಸಮಸ್ಯೆಗೆ ಪರಿಹಾರವನ್ನ ನೀಡುವುದಾಗಿ ವಿಷ್ಣು ದೇವೇಂದ್ರನಿಗೆ ಭರವಸೆಯನ್ನು ಕೂಡ ನೀಡ್ತಾನೆ. ಅದೇ ಪ್ರಕಾರ 100ನೇ ಯಜ್ಞಕ್ಕೆ ಸಿದ್ಧವಾಗ್ತಾ ಇದ್ದ ಬಲಿ ಚಕ್ರವರ್ತಿಯಲ್ಲಿ ವಾಮನ ಅವತಾರದಲ್ಲಿ ಹೋಗಿ ತನಗೆ 3 ಬೇಡಿಕೆಯನ್ನ ಈಡೇರಿಸುವಂತೆ ಬೇಡಿಕೊಳ್ತಾನೆ. ಬ್ರಾಹ್ಮಣನ ಅವತಾರದಲ್ಲಿರುವ ವಿಷ್ಣುವಿನ 3 ಪಾದದ ಜಾಗದ ಬೇಡಿಕೆಯನ್ನ ಬಲಿ ಚಕ್ರವರ್ತಿ ಒಪ್ಪಿಕೊಳ್ತಾನೆ. ಈ ಸಂದರ್ಭ ವಾಮನ ಅವತಾರದಲ್ಲಿದ್ದ ವಿಷ್ಣು ಬೃಹದಾಕಾರವಾಗಿ ಬೆಳೆದು ತನ್ನ 1 ಪಾದವನ್ನ ಭೂಮಿಯಲ್ಲಿಟ್ಟಾಗ ಇಡೀ ಭೂಮಿಯೇ ಪಾದದಡಿಗೆ ಬರ್ತದೆ. ಅದೇ ಪ್ರಕಾರ ಇನ್ನೊಂದು ಹೆಜ್ಜೆಯನ್ನ ಆಕಾಶಕ್ಕಿಟ್ಟಾಗ ಇಡೀ ಆಕಾಶ ಪಾದದಡಿ ಬರ್ತದೆ. ಇನ್ನೊಂದು ಹೆಜ್ಜೆ ಇಡಲು ಜಾಗವಿಲ್ಲದಾಗ ಬಲಿ ತನ್ನ ತಲೆ ಮೇಲೆ ಪಾದವಿಡುವಂತೆ ಕೇಳಿಕೊಳ್ಳುತ್ತಾನೆ. ಅದರಂತೆ ವಿಷ್ಣುವು ಬಲಿಯ ತಲೆಯ ಮೇಲೆ ಪಾದವನ್ನ ಇಟ್ಟು ಆತನನ್ನ ಪಾತಾಳಕ್ಕೆ ನೂಕುತ್ತಾನೆ. ಬಲೀಂದ್ರನ ಭಕ್ತಿಗೆ ಹಾಗೂ ನಿಷ್ಠೆಗೆ ಒಲಿದ ವಿಷ್ಣುವು ಬಲಿ ಚಕ್ರವರ್ತಿಯಲ್ಲಿ ವರವನ್ನ ಕೇಳೆಂದಾಗ ಬಲಿಯು ತನಗೆ ತನ್ನ ಪ್ರಜೆಗಳನ್ನ ನೋಡುವ ಆಸೆ ಇದೆ ಎನ್ನುತ್ತಾನೆ. ಇದಕ್ಕೆ ಸಂತುಷ್ಟನಾದ ವಿಷ್ಣು ವರ್ಷದಲ್ಲಿ 3 ದಿನ ಭೂಮಿಗೆ ಬಂದು ಪ್ರಜೆಗಳನ್ನ ನೋಡುವ ಅವಕಾಶವನ್ನ ನೀಡ್ತಾನೆ. ಅದೇ ಪ್ರಕಾರ ದೀಪಾವಳಿಯ 3 ದಿನ ಬಲಿ ಚಕ್ರವರ್ತಿಯು ಭೂಮಿಯ ಮೇಲೆ ಬರ್ತಾನೆ ಎನ್ನುವಂತಹ ನಂಬಿಕೆ ತುಳುನಾಡಿನ ಜನರದ್ದಾಗಿದೆ. ಈ ಕಾರಣಕ್ಕಾಗಿಯೇ ದೀಪಾವಳಿಯಂದು ತುಳಸಿ ಕಟ್ಟೆಯ ಬಳಿಯಲ್ಲಿ ಪಾಲಸ ಮರದ ಕೊಂಬೆಯನ್ನ ನೆಟ್ಟು ಅದಕ್ಕೆ ಕಾಡಿನಲ್ಲಿ ಸಿಗುವ ಹೂಗಳಿಂದ ಶೃಂಗಾರ ಮಾಡಿ ಬಲೀಂದ್ರ ಕೂ ಎಂದು ಕರೆಯುತ್ತಾರೆ. ದೀಪಾವಳಿ ಹಬ್ಬದಲ್ಲೂ ಕೂಡ ಕೃಷಿಯನ್ನ ಜೋಡಿಸಿಕೊಂಡಿರುವಂತಹ ತುಳುವರು ಭೂಮಿ ಪೂಜೆಯ ಜೊತೆಗೆ ತಾವು ಬೆಳೆದ ದವಸ ಧಾನ್ಯಗಳಿಗೂ ಕೂಡ ಪೂಜೆ ನೆರವೇರಿಸುವುದು ಇಲ್ಲಿನ ವಿಶೇಷವಾಗಿದೆ.